सहस्रजीयं विशङ्करेण कपिलं कुशिकाढ्यं विशायुधं प्रज्वलदुष्टवारूतं नागराजं प्रणतोऽस्म्यज्ञ ವಿಶೇಷವಾದ ನಾಗದೇವರನ್ನ ಪ್ರತಿಷ್ಠಾಪನ ವರ್ಧಂತಿ ಉತ್ಸವದ ವಿಶೇಷವಾದ ಪ್ರಾತಃಕಾಲರು ನಾಗದೇವರಿಗೆ ಅಭಿಷೇಕ ಪಂಚಾಮೃತ ಪುಸ್ತಕ ಅಭಿಷೇಕ ಪೂಜೆ ತಪ್ಪಿಲಾರಾಧನ ಮಾತನಾಡಿಕೊಂಡು ಈಗಲಿಗೆ ನವಮಂಡಲ ಮಧ್ಯರು ಆಶ್ಲೇಷ ಮಂಡಲ ಮತ್ತು ವಿಶೇಷವಾದ ಆಶ್ಲೇಷ ಬಲಿ ಪೂಜೆಯನ್ನು ನಾಗದೇವರನ್ನ ಅತ್ಯರ್ಥವಾದ ನನ್ನ ಈಗಲಿಗೆ ಪ್ರಸನ್ನವಾದಂತೆ ನಾಗದೇವರಿಗೆ ಪೂಜೆ ಮತ್ತೊಂದು ಈಗಲಿಗೆ ನಾಗದೇವರಿಗೆ ಮುಂದೆ ಮಕ್ಕಳು ಪರಿಪೂರ್ಣವಾದ ಆತ್ಮವಂತಿ ಅಮೃತವಾಕ್ಯ ಸಮಸ್ತ ಭಕ್ತಿಯರು ಆ ಆತ್ಮವಂತಿ ವಾಕ್ಯವನ್ನು ಜೊತ್ತೊಂದು ಆತ್ಮವಂತಿ ಆಶೀರ್ವಾದ ಆತ್ಮವಂತಿ ಪ್ರಸಾರದ ಧಾರಣ ನಮ್ಮ ಪರಿಪೂರ್ಣವಾದ ಅನುಗ್ರಹದ ಮನುಷ್ಯ ಜೀವನಗಳು ನಮಗೆ ಆರೋಗ್ಯ ಭಾಗ್ಯ ಅನುಗ್ರಹಕ್ಕೋಸ್ಕರ ನಾಗದೇವರ ನಮಗೆ ಪೂರ್ಣಾನುಗ್ರಹವನ್ನು ಕೊಟ್ಟು ಅಗೋಚರವಾದ ಇತ್ತೀಚೆ ದೋಷವಿತ್ತನ ಪರಿಹಾರ ಮತ್ತು ಏರು ಮಾತ ನಾಗದೇವರನ್ನ ಸಾನ್ನಿಧ್ಯದ ಆಶ್ಲೇಷ ಬಲಿಪೂಜನ ಮಾತ ಸೇವೆ ಕೊಡ್ತಾರ ಅದನ್ನ ಇಷ್ಟಾರ್ಥದ ದೇವರು ನೆರವೇರಿಸಿದೆ ಅಂಚಿನ ಏರು ಮಾತ ದೇವರಿಗೆ ವಿಶೇಷವಾದ ಅನ್ನದಾನ ಸೇವೆ ಪಂಚಾಮೃತ ಸೇವೆ ತಪ್ಪಿಲ ಸೇವೆ ತಂದೆ ಸಿರಿಯಾದ ಅಭಿಷೇಕ ಪೂಜೆ ಮಾತ ಏರು ಕೊಡ್ತೀರ ಇಷ್ಟಾರ್ಥ ನೆರವೇರಿಸಿದೆ ಸಮಸ್ತ ಭಕ್ತಿಯನ್ನ ಅನುಗ್ರಹ ನಮಗೆ ದೇವರ ಅನುಗ್ರಹಿಸಿಕೊಳ್ಳುವುದು ಅಂಚಿನ ವಿಶೇಷವಾದ ನಾಗಬ್ರಹ್ಮ ಸೇವಾ ಸಮಿತಿ 21ನೇ ವರ್ಷದ ಪ್ರತಿಷ್ಠಾ ಭಕ್ತರು ವಿಶೇಷವಾದ ಇತ್ತೀಚೆಗೆ ಸೇವೆಯನ್ನು ನಡಪಾವನಿಲ್ಲ ಬಯ್ಯದ ಕೊಟ್ಟುದು ಅನ್ನಪೂರ್ಣೇಶ್ವರಿಗೆ ಅಲಂಕಾರ ಪೂಜೆ ಎಲ್ಲೆ ಪ್ರಾತಃಕಾಲಗಳು ದುರ್ಗಾ ಹೋಮ ಮುಂಚೆನೆ ಬಯ್ಯದ ಕೊಟ್ಟುದು ದೀಪಾರಾಧನ ಪೂಜೆ ಮತ್ತದು ಮಹಿಳಾ ಸಮಿತಿ ವತಿಯಿಂದ ಧರ್ಮ ಸಭೆ ನಡೆದದು ವಿಶೇಷವಾದ ಆ ಸಾಂಸ್ಕೃತಿಕ ಕಾರ್ಯಕ್ರಮ ಪೂರ ನಡಪೆರಡು ಭೂಮಾತ ದೇವತಾ ಕರ್ತವ್ಯವನ್ನು ನಡಪಾವನ ಅವಿನ ಮಾತ ನಾಗದೇವರನ್ನ ಸಾನ್ನಿಧ್ಯಗಳು ಆಶ್ಲೇಷ ಮಂಡಲ ಸ್ವಸ್ತಿಕ ಮಧ್ಯಗಳು ಮಾತ ನಮ್ಮ ಒಟ್ಟು ಸೇರಲು ನಮ್ಮ ಮಾತ ಮನುಷ್ಯರಾಗಿರುವುದ ನಮ್ಮ ಮಾತೆಗಳ ಜೀವನವನ್ನು ಸಾರ್ಥಕ ಮಾಡುವುದು ಅನುಗ್ರಹ ಮಾಡುತ್ತದೆ ಈ ಆಶ್ಲೇಷ ಪೂಜೆ ಕೂಡ ಮಂಡಲ ಮಧ್ಯಗಳು ನಮ್ಮ ಪ್ರಕೃತಿಗೆ ಆ ದೇವರಿಗೆ ಸಮರ್ಪಣೆ ಮಾಡುವ ಬಲಿ ಅವಿನ ಮಾತ ಪ್ರಕೃತಿಗೆ ಇಪ್ಪುನಂಚಿನ ದೇವರು ಅವಿನ ಮಾತ ಸ್ವೀಕಾರ ತಂದು ನಮನ ಮಾತ ರಕ್ಷಣೆ ಮಾಡುತ್ತದೆ ಪ್ರಸನ್ನ ಚಿತ್ತ ಪ್ರಸನ್ನ ಕಾಲ ಪ್ರಸನ್ನ ಮನಸ್ಸು ನಾಗದೇವರಿಗೆ ವಿಶೇಷವಾಗಿ ಪ್ರಾರ್ಥನೆ ಮಾಡುವುದು ಮಾತೆಲ್ಲ ಗಟ್ಟಿದ ಬಲ್ಲೆ ವಾಸುಕಿ ನಾಗದೇವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ ಆಶ್ಲೇಷ ಪೂಜೆ ಮೂಲ ಬ್ರಹ್ಮಾರ್ಪಣೆ ಕೊಡುದು ಮೂಲೆ ಪ್ರಸಾದಕ್ಕೆ ತಂದು ಕಡೆ ದೇವರ ಸಾಂತಿ
सत्यचारिणे देशोऽयं शोभरहिता सज्जनाः सन्निर्भयाः अपत्रापुत्रसन्तमकरसन्तमकरः अदनाश्रनादन्तजीवन्तशरां शतम् विशङ्करेन्द्रं कपिलांशुकाढ्यं विशाखिनं प्रोज्जलतमकरागं तन्नागराजं प्रदोपेद्यं कडाननं कुम्भमरत्तवर्णं महामतिं दिव्यमयूरवाहनं रुद्रस्य सूरं प्रयोजनाथं गुहं तदा आचरणं प्रपद्ये अन्यकालिदेवो हरन्दो नागरामदा क्रीडाप्रेतुभ्यं नागराजाय ते नमः अप्पाद्यष्टकुलवासुकी नागराजाय नमः अन्नपूर्णेश्वरी नमः प्रार्थनां समर्पयामि ಶುಭದಿನ ಶುಭಗಳಿಗೆ ನಾಗಬ್ರಹ್ಮದೇವರೇ ಪ್ರತಿಷ್ಠಾಪನೆ ಪದ್ಧತಿ 21ನೇ ವರ್ಷದ ನಿರಂತರವಾಗಿ ವರ್ಷಂ ಪ್ರತಿ ನಾಗದೇವರನಮಗೆ ದೇವರ ಮತ್ತು ಅಮೃತವಾಯಿನ ವಾಕ್ಯವು ನಮ್ಮ ಪಡೆಯಬಹುದು ಅಂಚನೆ ಇಂಥ ಶುಭ ದಿನದ ನಾಗದೇವರಿಗೆ ಪ್ರಸನ್ನವಾದಿದ್ದಿಚ್ಚಿ ಪೂಜನೆ ಮಾಡುತ್ತದೆ ಪ್ರಸನ್ನ ಕಾಲವು ವಿಶೇಷವಾದ ನಾಗದೇವರನ ಸೇವೆ ಮಾಡುತ್ತದೆ ಇಂದಿಗಳಿಗೆ ನಾಗದೇವರನ್ನು ಉಂಟು ಮಾಡುತ್ತದೆ ಸಮಸ್ತ ಭಕ್ತಿಯನ್ನ ಇಷ್ಟಾತ್ಮಕ್ಕೋಸ್ಕರ ಅಮೃತವಾಯಿಸಿ ವಾಕ್ಯವು ದೇವರ ಅನುಗ್ರಹವನ್ನು ಕೊಡುವಂತಹ ಭಕ್ತಿಯ ನಮ್ಮ ಇಂಥ ದಿನವಾದ ಅಂಚನೆ ಅನ್ನಪೂರ್ಣೇಶ್ವರಿ ದೇವರಿಗೆ ನೂತನವಾಯಿನ ಗುಂಡೋಡು ಪ್ರತಿಷ್ಠ ಮಂತ್ರದ 16ನೇ ವರ್ಷ ನಾಗಮಂಡಲಾದ 9ನೇ ವರ್ಷ ಮಾತ ಇಲ್ಲಿ ಸುದಿನದ ಬಗ್ಗೆ ಹೊರತುಡು ವಿಶೇಷವಾದ ನಾಗಬ್ರಹ್ಮ ಸೇವಾ ಸಮಿತಿ ಅಂಚನೆ ನಾಗಬ್ರಹ್ಮ ಮಹಿಳಾ ಸಮಿತಿ ಅಂಚನೆ ಸಮಸ್ತ ಮಾತ ನಾಗದೇವರನ್ನ ಅನ್ನಪೂರ್ಣೇಶ್ವರನ ಭಕ್ತಿಯನ್ನು ನಮ್ಮ ಮಾತನ್ನು ಒಟ್ಟು ಸೇರ ವಿಶೇಷವಾದ ಇಂಥ ದಿನವನ್ನು ದೇವರನ್ನು ಉಂಟಮನ್ನು ಹೊರತುಡು ನಮಗೆ ಸಮಸ್ತ ಭಕ್ತರೆಲ್ಲ ಅಮೃತವಾಯಿನ ವಾಕ್ಯದ ದೇವರಿಗೆ ಇತಗಳಿಗೆ ನುಡಿಯೋಡು ಪಡೆದು ನಮ್ಮ ಮಾತೆಲ್ಲ ರಡ್ಡುಕೈಯನ್ನು ಜೋಡಿಸಾದ ಸಮಸ್ತ ಭಕ್ತರು ಒಂದು ಪ್ರಾರ್ಥನೆ ದೇವರ ನಮ್ಮನ್ನು ಸಹಸ್ರವಕ್ರಂ ದ್ವಿಸಹಸ್ರಯೇಯಂ ವಿಶಂಕನೇತ್ರಂ ಕವಿರಾಂಶಿಕಾಢ್ಯಂ ವಿಶಾಯುಧಂ ಪ್ರಜ್ವಲದುಷ್ಟಬಾಹು ಕನ್ನಾಗರಾಜಂ ಪ್ರಣತೋಸಿ ನಿತ್ಯಂ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾದೇಹಿ ಪಾರ್ವತಿ ಗ್ರಾಮದೇವತಾಭ್ಯೋ ನಮಃ ಇಷ್ಟದೇವತಾಭ್ಯೋ ನಮಃ ವಾಸುಕಿ ನಾಗಬ್ರಹ್ಮದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಇವತ್ತಿನಿಂದಲೇ ಈ ಸ್ಥಳದಲ್ಲಿ ಯಜಮಾನ ವರ್ಗದ ಗ್ರಾಮ ರಾಜ್ಯ ಸಂಬಂಧಪಟ್ಟ ಸಮಿತಿಯವರು ಭಕ್ತ ಸಮೂಹ ಸೇರಿಕೊಂಡು ಕ್ಷೇತ್ರದಲ್ಲಿ ಪೂರ್ವಪಟ್ಟರಾಗಿರ್ತಕ್ಕಂತೆ ಪ್ರಾರ್ಥನಾ ಪುರಸ್ಸರವಾಗಿ ಸಾನ್ನಿಧ್ಯಕ್ಕೆ ಬೇಕಾದ ಪಂಚಾಮೃತ ಪುರಸ್ಸರ ಸ್ತಬರಕಲಶಾಭಿಷೇಕ ಪ್ರಸನ್ನ ಷೋಡಶೋಪಚಾರ ಪೂಜಾ ತಿಳಿಸಿ
ಅನಂತ ಕುಟುಂಬ ಉದ್ದೇಶಾರ್ಥವಾಗಿ ಆಶ್ಲೇಷಾವಲಿ ಸೇವಾಪರವಾಗಿ ವಿಶೇಷ ರೂಪದಲ್ಲಿ ಸಾಧಿಸಬೇಕಾದಂತೆ ಅನ್ನಪೂರ್ಣೇಶ್ವರಿ ವಿಶೇಷ ಸೇವಾ ಸಲ್ಲಿಸುವುದು ಸಾನ್ನಿಧ್ಯಕ್ಕೆ ಈ ಕ್ಷೇತ್ರದಲ್ಲಿ ಭಕ್ತ ಸಮೂಹ ಸೇರಿ ನಡೆಸಿಕೊಡ್ತಕ್ಕ ಸತ್ಕರ್ಮ ಆದುಂಟಷ್ಟೇ ಅನಂತ ಕುಟುಂಬಕ್ಕೂ ಬಹಳ ಸಂತೃಪ್ತಿಯಾಗಿದೆ. ಈಗ ಸೇವೆ ದೇವರಿಗೆ ತೃಪ್ತರಾದರೆ ಇಡೀ ನನ್ನ ನಂಬಿದ ಸಂಸಾರ ಭಕ್ತ ಸಮೂಹ ಕ್ಷೇತ್ರದಲ್ಲಿ ವಿಶೇಷ ಸಣ್ಣದಾದ ಭಕ್ತಿಪೂರ್ವಕವಾಗಿ ಪೂರ್ವಕಟ್ಟ ಪ್ರಕಾರ ನಡೆತಕ್ಕ ಸೇವಾದಿಗಳು ವಿಶೇಷವಾಗಿ ಸೇವಾ ನಡೆಸಿಕೊಂಡು ಶುದ್ಧ ಭಕ್ತಿಪೂರ್ವಕವಾಗಿ ಯಾರು ಈ ಸ್ಥಳದಲ್ಲಿ ಪ್ರಾರ್ಥನಾ ಪುರಸ್ಸರವಾಗಿ ಈ ಸ್ಥಳದಲ್ಲಿ ಸಾನ್ನಿಧ್ಯ ನಂಬಿಕೊಂಡು ಹೋಗ್ತಾರೋ ಅವರವರ ಇಷ್ಟಾರ್ಥವನ್ನು ನಡೆಸಿಕೊಂಡು ಕ್ಷೇತ್ರದಲ್ಲಿ ನಡೆತಕ್ಕ ಕಟ್ಲಗಂಧ ಆಚಾರ ಆದರೂ ಸರಿಯಾಗಿ ನಡೆಸ್ಕೊಂಡು ಬಂದಂತೆ ಗ್ರಾಮ ರಾಜ್ಯಕ್ಕೂ ನಂಬಿದ ಭಕ್ತ ಸಮೂಹಕ್ಕೆ ಅವರವರು ಇಷ್ಟಾರ್ಥ ನಡೆಸಿಕೊಟ್ಟು ಸರ್ವರಿಗೂ ಪೂರ್ಣ ರೀತಿಯಲ್ಲಿ ಪುಣ್ಯ ಪ್ರಸಾದ ಅನುಗ್ರಹ ಸಂತೋಷ ಸರ್ವರಿಗೂ ನಡೆಸಿಕೊಟ್ಟಿದ್ದೀವಿ. ಸೇವೆ ಪರಿಪೂರ್ಣ ಭಕ್ತಿ ಸಿದ್ಧ ದೀನನಾದ ಪರಿಪೂರ್ಣವಾದ ಕೆಲಸ ಕಾರ್ಯ ಭಕ್ತರಿಗೆ ಜಯಮಂತು ಬರ್ತದೆ ಅಂತ ದೇವರಿಗೆ ಉಳಿಯವರು ಇನ್ನೇನು ವಿಶೇಷ ವಿಶೇಷ ಅಂದರೆ ನಾಳೆ ದಿವಸ ಒಂದು ವಿಶೇಷವಾಗಿ ಅನ್ನಪೂರ್ಣೇಶ್ವರಿಗೆ ಮಹಿಳಾ ಸಮಿತಿಯಿಂದ ಒಂದು ಸೇವೆ ನಡೆಸಬೇಕೆಂದಿದ್ದಾರೆ. ಎಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ನಡೆದು ಆ ದೇವಿಯ ಅನುಗ್ರಹದ ಪ್ರಸಾದ ಎಲ್ಲರಿಗೂ ಸಿಗಬೇಕು ಅಂತ ಹೇಳುವಂಥ ಒಂದು ಭಕ್ತಿಯಲ್ಲಿದ್ದಾರೆ. ಕ್ಷೇತ್ರದಲ್ಲಿ ಸಾನ್ನಿಧ್ಯಕ್ಕೆ ಅವರು ವಿಶೇಷವಾಗಿ ನಡೆಸ್ಕೊಂಡು ಬಂದಿರ್ತಕ್ಕಂಥ ಸ್ಥಳದಲ್ಲೂ ಸನ್ನಿಧಾನ ಚಿತ್ತಕ ಪ್ರಕಾರ ದುರ್ಗಾ ಸಾನ್ನಿಧ್ಯ ಸ್ಥಳ ದಿನ ದಿನ ಅಭಿವೃದ್ಧಿ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸನ್ನಿಧಾನ ಚಿತ್ತಕ ಪ್ರಕಾರ ಆ ಕ್ಷೇತ್ರದಲ್ಲಿ ನಡೆತಕ್ಕ ಸೇವಾದ ಬಗ್ಗೆ ಅವರು ಸಂಕಲ್ಪಪಡಿಸಿ ಸಮಸ್ತರ ಏಳಿಗೆಗೋಸ್ಕರವಾಗಿ ನಡೆತಕ್ಕ ಸತ್ಕರ್ಮಗಳು ನಾಳೆ ದಿನದಲ್ಲಿ ಇರ್ತಕ್ಕ ಯಾವ ಒಂದು ರೀತಿಯ ಸತ್ಕಾರ್ಯಗಳು ಸಂಕಲ್ಪ ಮಾಡಿದ್ದಾರೆ ಅದಕ್ಕೂ ಕುಂದುಕೊರತೆ ಬಾರದಂತೆ ನಂಬಿದವರಿಗೆ ಇದನ್ನು ಆರಾಧಪಡಿಸಿಕೊಂಡು ಹೋದವರಿಗೆ ಬೇಕಾದ ಇಷ್ಟಾರ್ಥ ನಡೆಸೋದು ಇದರಿಂದ ಸಮಸ್ತರಿಗೂ ಇದರಿಂದ ಏಳಿಗೆಯಾಗಿ ಅನುಗ್ರಹ ಸಂತೃಪ್ತಿಪೂರ್ಣ ಪ್ರಸಾದ ಅನುಗ್ರಹ ಅಂತ ನಡೆಸಿಕೊಡ್ತೀವಿ. ಎಲ್ಲರ ದಿನದ ಅನುಗ್ರಹ ಕೊಡ್ತೇವೆ. ಬ್ರಹ್ಮ ಸಾನ್ನಿಧ್ಯಕ್ಕೆ ನಡೆಸಿಕೊಟ್ಟು ಸಂತೋಷ ಪ್ರಸಾದ ಹೊಂದಿದೆ.
ಆಗತಕ್ಕ ಸರ್ವ ಕಾರ್ಯಗಳನ್ನು ಐಕ್ಯತೆ ನಡ್ಕೊಳ್ತಕ್ಕದ್ದು ಬಹಳ ತೃಪ್ತಿ ಉಂಟು. ಮುಂದಕ್ಕೂ ನನ್ನ ಕಾರ್ಯಗಳಿಗೆ ಆಗತಕ್ಕ ಸೇವಾ ಕಾಲ ನೀವು ದೇಹದಂಡನೆ ತೆಗಬೇಕಾದ ಭಕ್ತಿಪೂರ್ವವಾಗಿ ನಡೆಸ್ಕೊಂಡು ಹೋದದ್ದು ಕ್ಷೇತ್ರ ಬೆಳಗಿದಂತೆ ನಿಮಗೂ ಬೇಕಾದ ಇಷ್ಟಾರ್ಥ ಯಾವ ಕಾಲದಲ್ಲಿ ಇದು ಪ್ರಾರ್ಥಿಸ್ಕೊಂಡು ಹೋಗ್ತೀರೋ ಆ ಇಷ್ಟಾರ್ಥವು ನಿಮಗೆ ಸರ್ವರಿಗೂ ಅನುಗ್ರಹ ಆಗುತ್ತೆ. ಇಷ್ಟಾರ್ಥ ಸಿದ್ಧಾಗ ಅನುಗ್ರಹ ಆಗುತ್ತೆ. ನಡೆಸ್ಕೊಳ್ತೀವಿ. ಕ್ಷೇತ್ರ ಸಂಬಂಧ ಸ್ಥಳ ನಂಬಿಕೊಂಡು ಹೋದಂತೆ ನಂಬಿಕೊಂಡು ಬರ್ತಾ ಇಷ್ಟಾರ್ಥ ಬೇಕಾದ ನಡೆಸ್ತೀವಿ. ಕ್ಷೇತ್ರವನ್ನು ಬೆಳಗಿಸಿಕೊಂಡು ಮುಂದಕ್ಕೂ ಬೇಕಾಗುತ್ತೆ ಸಂವಿಧಾನ ಯಾವ ರೀತಿ ಮುಂದೆ ಬರಬೇಕಾಗುತ್ತೆ. ಸಂವಿಧಾನಕ್ಕೆ ನಡೆಸಿಕೊಂಡು ಸತ್ಕರ್ಮವನ್ನು ತೃಪ್ತಿ ಆಗುತ್ತೆ. ಸಮಸ್ತರಿಗೆ ಕೂಡ ಪುಣ್ಯ ಪ್ರಸಾದ ಸಂತೋಷದ ಅನುಕೂಲ ಆಗ್ತದೆ. ವಿಜಯ
ಈ ದೇವರ ಮತ್ತು ಈ ಕೂಡ ಹಿರಿಯರ ಸ್ವಾಮಿಗಳ ಆಶೀರ್ವಾದವನ್ನು ನನಗೆ ಅತ್ಯಂತ ಸಂತೋಷ ಈ ಒಂದು ಕ್ಷೇತ್ರಕ್ಕೆ ಬಂದು ತಮ್ಮ ಆಶೀರ್ವಾದ ಬೇಡಿಕೊಳ್ಳಿ. ಯಾಕಂತ ಹೇಳಿದರೆ ಇಲ್ಲಿ ಆ ಪ್ರತಿಷ್ಠಾ ದಿನಾಚರಣೆ ಮುಂಚೆಯೇ ಬಹುಶಃ ನಾನು ಅಶೋಕದಲ್ಲಿ ಆಗ ಶಾಸಕನಾಗಿ ಇರಲಿಲ್ಲ, ಅಂದರೆ ಶಾಸಕರಾಗಿದ್ದರು. ಆವಾಗಿನ ಬೇರೆ ಬೇರೆ ಹೊರೆಕಾರಿಕೆ ಕಾರ್ಯಕ್ರಮದಲ್ಲಿ ಪ್ರತಿಷ್ಠಾ ಕಾರ್ಯಕ್ರಮದಲ್ಲಿ ಇಂದಿನ ಸಕ್ರಿಯವಾಗಿ ಭಾಗವಹಿಸಿಕೊಂಡು ಸಾಧಾರಣ ಪ್ರತಿ ವರ್ಷ ಕೂಡ ಈ ಒಂದು ಪ್ರದೇಶಕ್ಕೆ ಬಂದು ಬಹುಶಃ ಇವತ್ತು ಆಶೀರ್ವಾದ ಪಡೆಯುವಂಥ ಅವಕಾಶ ಒದಗಿಸಿಕೊಟ್ಟಿದ್ದಾರೆ. ಕೆಲವೊಂದು ಇಲ್ಲದ ಸಂದರ್ಭದಲ್ಲಿ ನನ್ನ ಪರವಾಗಿ ಅವರಲ್ಲಿದ್ದು ನಮ್ಮ ಪ್ರಾರ್ಥನೆ ಮಾಡಿ ಪ್ರಸಾದವನ್ನು ಕೂಡ ಕಲಿಸ್ತಾರೆ, ಕಲಿಸ್ತಾರೆ. ಅವತ್ತು ರವಿಶಂಕರ್ ಗುರುಜಿಯರ ಕಲಿಸಿಯಲ್ಲಿ ನಾಗಮಂಡಲೋತ್ಸವ ಕೂಡ ಇವತ್ತು ನಮ್ಮ ಆಯ್ತಲ್ ಗುರು ಬಾಕ್ಸಾಯ್ತಲ್ ಅವರ ಗುರುಜಿ ಸ್ವಾಮಿಯ ನೇತೃತ್ವದಲ್ಲಿ ಆ ನನಗೂ ಕೂಡ ಎಲ್ಲ ಸಕ್ರಿಯವಾಗಿ ಎಲ್ಲ ಭಾಗವಹಿಸಿದ ನನಗೆ ಅತ್ಯಂತ ಸಂತೋಷ ಇದೆ. ಹಾಗಾಗಿ ಬಹುಶಃ ನಾವೆಲ್ಲರಿಗೆ ನಾವಿಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ. ನೀವೆಲ್ಲರೂ ಕೂಡ ಶಾಂತಿ ಪ್ರೀತಿ ನೆಲೆಸುವುದಾಗಲಿ ನನ್ನ ಗಣರಾಜ್ಯ ಶುಭಾಶಯ ಸಲ್ಲಿಸ್ತೀವಿ. ಕುಂಭಮೇಳಕ್ಕೆ ಹೋಗಿ ಬಂದಿದ್ದೀರಿ ಅಂತ ಸುದ್ದಿ ಹೀಗಿತ್ತು, ಚೆನ್ನಾಗಿತ್ತು. ಕುಂಭಮೇಳ ಬಹುಶಃ ಇದು ಅದ್ಭುತವಾಗಿತ್ತು. ಸಂತೋಷ. ಅಲ್ಲಿಯ ಸ್ಪೀಕರನ್ನು ಆಹ್ವಾನಿಸಿದ್ದು ನಾನು ಹೋಗಿದ್ದೆ, ಸಕ್ರಿಯವಾಗಿ ಭಾಗವಹಿಸಿದೆ, ಬಹಳ ಸಂತೋಷವಾಗಿದೆ. ನೀವೆಲ್ಲ ಹೋಗಿ ಬರಬೇಕು ಅಂತ ಇಲ್ಲಿಗೆ ಬಯಸ್ತೇನೆ. ಗಣರಾಜ್ಯ ಜೊತೆಗೆ ಇವತ್ತು ಗಣರಾಜ್ಯೋತ್ಸವ 76ನೇ ಗಣರಾಜ್ಯೋತ್ಸವ ಶುಭಾಶಯ ಸಲುವಾಗಿ ಕೂಡ ಸಲ್ಲಿಸ್ತೇನೆ. ಗಣರಾಜ್ಯೋತ್ಸವ ದಿನದ ಆಚರಣೆ ಬರೀ ಒಂದು ದಿವಸ ಆಚರಣೆ ಮಾತ್ರ ಅಲ್ಲ, ಇದು ಅಖಂಡ ಭಾರತದ ಸ್ವತಂತ್ರ ಪೂರ್ವಕಾಲದಲ್ಲಿ ಸ್ವತಂತ್ರವಾಗಿ ಹೋರಾಡಿದಂಥ ಹಲವಾರು ಸ್ವತಂತ್ರ ಯೋಧರ ಅವರ ತ್ಯಾಗ ಬಲಿದಾನ ಅವರ ಶ್ರಮವನ್ನು ನಾವು ಯೋಜನಾ ಮತ್ತು ಇತಿಹಾಸವನ್ನು ನೆನಪಿಟ್ಟುಕೊಳ್ಬೇಕು. ಮತ್ತು ಭವಿಷ್ಯದ ದಿನಗಳಲ್ಲಿ ಇನ್ನೂ ಹುಟ್ಟಿ ಬಂದ ಮಕ್ಕಳಿಗೆ ಯಾವ ರೀತಿಯ ಸಮಾಜ ಮತ್ತು ದೇಶ ಬಿಟ್ಟು ಹೋಗಬೇಕು ಚಿಂತನೆ ಮಾಡಿಕೊಂಡು ನಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಬೇಕಾದ್ರೆ ಸಂವಿಧಾನವನ್ನು ನಮ್ಮ ವ್ಯಕ್ತಿತ್ವ ರೂಪಿಸಿಕೊಂಡು ಅತ್ಯಂತ ಸತ್ಯದಿಂದ ಮುಂದೆ ಬರಬೇಕು. ನಿಜವಾದ ದೇಶ ಪ್ರೇಮ ಅಂತ ಹೇಳ್ಬೋದು. ನಾವು ಆಡೋ ಮಾತು ಮತ್ತು ಮಾಡುವ ಕೆಲಸ ಅದು ಸಮಾಜ ಮತ್ತು ದೇಶಕ್ಕೆ ಪೂರಕವಾಗಿರಬೇಕು. ಆ ಒಂದು ಜವಾಬ್ದಾರಿ ಪತ್ರವನ್ನು ಕೊಟ್ಟು ಸರ್ವರಿಗೂ ಕೂಡ ಈ ಗಣರಾಜ್ಯೋತ್ಸವ ಶುಭಾಶಯ ಸಲ್ಲಿಸ್ತಾರೆ.